ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ನಾಗರಾಜ ಶೆಟ್ಟಿ, ಮಾಜಿ ಮುಜರಾಯಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಆಡಳಿತ ಪಾಲುದಾರರು ಗಣೇಶ ಶಿಪ್ಪಿಂಗ್ ಏಜೆನ್ಸಿ, ಮಂಗಳೂರು. ಲಯನ್ ಕಿಶೋರ್ ಡಿ ಶೆಟ್ಟಿ, ಲಕುಮಿ ನಾಟಕ ತಂಡ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾನು ಶಿವಪ್ರಸಾದ್ ಕೊಕ್ಕಡ. ಇಂದು ವಿಶೇಷವಾದಂತಹ ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಬಗ್ಗೆ ಯಾಕೆ ಆಚರಣೆ ಮಾಡಬೇಕು, ಯಾಕೆ ನಾವು ಜಾಗರಣೆ ಮಾಡಬೇಕು, ಪೂಜೆ ಪುರಸ್ಕಾರ, ಶಿವನ ಆಲಯದಲ್ಲಿ ಜಾಗರಣೆ ಇರ್ಬೋದು ಅಥವಾ ಸತ್ಸಂಗಗಳು, ಭಜನೆಗಳು ಇವನ್ನೆಲ್ಲ ಮಾಡುವಂತಹ ಇಂದಿನ ಈ ಶುಭ ದಿನಕ್ಕೆ ನಾವು ಶುಭ ದಿನದಲ್ಲಿದ್ದೇವೆ. ಇಂದಿನ ವಿಶೇಷವನ್ನು, ಈ ದಿನದ ವಿಶೇಷವನ್ನು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ಧಾರ್ಮಿಕ ಚಿಂತಕರು ಆದಂತಹ ಪಂಡಿತ್ ಲೋಕಾನಂದ ಆರ್ಯ ಇವರು ಆರ್ಯ ಸಮಾಜದ ಧರ್ಮ ಪ್ರಚಾರಕರು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಆಚಾರ್ಯರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಇಂದಿನ ದಿನ ತುಂಬ ವಿಶೇಷವಾದಂತಹ ದಿನ. ಸನಾತನ ಧರ್ಮದಿಂದ ಆಚರಣೆಯಲ್ಲಿರುವಂತಹ ಈ ಶಿವರಾತ್ರಿ, ಮಹಾಶಿವರಾತ್ರಿ, ಈ ಶಿವಪಾರ್ವತಿಯರ ಮದುವೆಯ ದಿನ ಅಂತ ಕೂಡ ಹೇಳ್ತಾರೆ. ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಓಂಕಾರ ನಾದ. ಈಗ ಓಂಕಾರಕ್ಕೂ ಮತ್ತು ಶಿವನಿಗೂ ಓಂ ನಮ ಶಿವಾಯ ಅಂತಲೇ ಹೇಳ್ತೇವೆ ನಾವು ಶಿವಪಂಚಾಕ್ಷರಿಯಲ್ಲಿ. ಸೊ ಓಂಕಾರಕ್ಕೆ ಮತ್ತು ಈ ಶಿವನಿಗೆ ಇರುವಂತಹ ಒಂದು ಸಂಬಂಧ ಇರ್ಬೋದು, ಅದರ ಬಗ್ಗೆ ನೀವು ಹೇಳಿಕೊಡೋದಾದರೆ ನಮಗೆ ವೀಕ್ಷಕರಿಗೆ. ಮೊದಲಾಗಿ ಓಂ ಎನ್ನುವಂಥದ್ದು ಪರಮಾತ್ಮನ ಹೆಸರು. ಆ ಪರಮಾತ್ಮನ ಹೆಸರು ಓ ಉ ಮಾ ಅಂತ ಹೇಳಿದೆ. ಅದನ್ನು ಸೇರಿಸುವಾಗ, ಆ ಮೂರು ಅಕ್ಷರಗಳನ್ನು ಸೇರಿಸುವಾಗ ಅಲ್ಲಿ ಓಂ ಎಂಬ ಶಬ್ದ ಉದ್ಭವ ಆಗ್ತದೆ. ಆ ಓಂಕಾರದಿಂದ ಎಷ್ಟೆಲ್ಲ ಶಕ್ತಿಗಳು ಉದ್ಭವ ಆಗ್ತದೆ ಅಂತ ಹೇಳಿದರೆ, ನಮ್ಮ ದೇಹದ ಒಳಗಿಂದ ಇರುವಂತಹ ಅಷ್ಟಚಕ್ರಗಳು ಜಾಗೃತವಾಗ್ತದೆ. ಅದು ಅಲ್ಲದೆ ಇಡೀ ಬ್ರಹ್ಮಾಂಡವೇ ಓಂಕಾರ ಶಬ್ದದಿಂದ ನಡೀತಾ ಇರ್ತದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಿದ್ದೇವೆ. ಆ ಬ್ರಹ್ಮಾಂಡವು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ, ಈಗ ಕೂಡ ವಿಜ್ಞಾನಿಗಳು ಅದನ್ನು ಶೋಧನೆ ಮಾಡಿ ಹೇಳಿದ್ದಾರೆ. ಭೂಮಿ ಸೂರ್ಯನಿಗೆ ಸಿಗುತ್ತಾ ಇದೆ, ಆವಾಗ ಓಂಕಾರ ಶಬ್ದ ಆಗ್ತದೆ ಅಂತ. ಹಾಗೆ ಭೂಮಿಗೆ ಚಂದ್ರ ದಿವಸಾಗಲೂ ಒಂದು ಸುತ್ತು ತಿರುಗ್ತಾ ಇದ್ದಾನೆ, ಆವಾಗ ಕೂಡ ವಾತಾವರಣದಲ್ಲಿ ಓಂಕಾರ ಶಬ್ದ ನಡೀತಾ ಇದೆ ಅಂತ. ಇನ್ನು ಸೂರ್ಯ ಇಡೀ ಬ್ರಹ್ಮಾಂಡದಲ್ಲಿ ಸುತ್ತು ಬರ್ತಾ ಇದ್ದಾನೆ. ಈಗ ಶುಭಕೃತ ನಾಮ ಸಂವತ್ಸರ ನಡೀತಾ ಇದೆ. ಈ ಶುಭಕೃತ ನಾಮ ಸಂವತ್ಸರ ಬರಬೇಕು ಅಂತ ಹೇಳಿದರೆ ಪುನಃ 60 ವರ್ಷಗಳು ಆಗ್ತದೆ. ಈ 60 ವರ್ಷಗಳಿಗೆ ಒಮ್ಮೆ ನಮಗೆ ಬೇಕಾದಂತಹ ವಾತಾವರಣಗಳು ಅದು ಬದಲಾವಣೆ ಆಗ್ತಾ ಇರ್ತದೆ. ಈ ಸಲ ಬಂದ ವಾತಾವರಣ ಪುನಃ 60 ವರ್ಷಗಳ ನಂತರ ಅದೇ ಬರ್ತದೆ. ಅದೇ ಸಿಡಿಲು, ಅದೇ ಮಳೆ, ಅದೇ ಚಳಿ, ಅದೇ ರೀತಿಯಾಗಿ ವಾತಾವರಣ ಬದಲಾಗ್ತಾ ಇದೆ. ಹಾಗೆ ಸೂರ್ಯ ಇಡೀ ಬ್ರಹ್ಮಾಂಡದಲ್ಲಿ ಸುತ್ತು ಬರುವುದನ್ನು ನೋಡಿಕೊಂಡು ನಾವು ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದೇವೆ. ಅಲ್ಲಿ ಪ್ರಾಣಶಕ್ತಿಗೆ ಅನುಗುಣವಾಗಿ ಪ್ರಾಣೋಹ ಸೂರ್ಯಚಂದ್ರಮ ಪ್ರಾಣಮಾಹುಂ ಪ್ರಜಾಪತಿಂ. ಹಾಗೆ ನಾವು ದಿವಸಾಗಲೂ ಮಂತ್ರ ಸಂಧ್ಯಾವಂದನೆಯಲ್ಲೂ ಕೂಡ ಓಂಕಾರದಿಂದಲೇ ಮಾಡ್ತಾ ಇದ್ದೇವೆ. ಆ ಸಂಧ್ಯಾವಂದನೆ ಓಂಕಾರದಿಂದ ನಾವು ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವಂತಹ ಆ ಚಕ್ರಗಳು ಜಾಗೃತವಾಗುವಂತೆ ನಮ್ಮ ಮನಸ್ಸು ಕೂಡ ಜಾಗೃತವಾಗ್ತದೆ. ಅದನ್ನು ಓಂಕಾರವನ್ನು ಹೇಳುವಾಗ ಕೂಡ ನಾವು ಓಂ ಅಂತ ಹೇಳಿಕೊಂಡು 3 ಸ್ಟೇಜಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಆ ಒಂದು ಕನಿಷ್ಠ, ಒಂದು ಮಧ್ಯಮ, ಒಂದು ಜ್ಯೇಷ್ಠ ಅಂತ ಹೇಳ್ತೇವೆ. ಅದರಲ್ಲಿ ಪ್ರಾಣಾಯಾಮದಲ್ಲಿ ಕೂಡ ನಾವು ಓಂಕಾರದಿಂದಲೇ ಸ್ಟಾರ್ಟ್ ಮಾಡ್ತೇವೆ. ಯೋಗಾಸನ ಮಾಡುವಾಗ ಕೂಡ ಓಂಕಾರದಿಂದಲೇ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಎಲ್ಲ ಯಮ ನಿಯಮಗಳು ಅಂತೇಳಿ ಸಂಧ್ಯಾವಂದನೆ ಎನ್ನುವಂಥದ್ದು ಯಮ ನಿಯಮ ಬರ್ತದೆ. ಸಂಧ್ಯಾವಂದನೆಯಲ್ಲೂ ಕೂಡ ನಾವು ಪ್ರಥಮವಾಗಿ ಓಂಕಾರವನ್ನು ಹೇಳಿಯೇ ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ಈ ಓಂಕಾರವನ್ನು ಯಾವ ರೀತಿಯಾಗಿ ಹೇಳಬೇಕು ಎಂಬುದನ್ನು ಪ್ರಾಣಾಯಾಮದಲ್ಲಿ ಇರುವಂಥದ್ದನ್ನು ನಿಮಗೆ ನಾನು ಸರಿಯಾದ ಒಂದು ಇದನ್ನು ಹೇಳಿಕೊಡ್ತೇನೆ. ಹೇಗೆ ಅಂತ ಹೇಳಿದರೆ, ಪ್ರಥಮವಾಗಿ ಕನಿಷ್ಠ ಅಂತ ಹೇಳಿದ್ದೇವೆ, ಕನಿಷ್ಠ ಪ್ರಾಣಾಯಾಮ ಅಂತ ಹೇಳಿಕೊಂಡು ಆವಾಗ ಓಂಕಾರವನ್ನು ನಾವು ಒಂದು 25 ಸಲ ಹೇಳಲಿಕ್ಕೆ ಉಂಟು.
ಆ 25 ಸಲವನ್ನು ಹೇಗೆ ಹೇಳಬೇಕು, ನಾನು 25 ಸಲ ಹೇಳುವುದಿಲ್ಲ, ಈಗ ಸಮಯ ಅಭಾವದಿಂದ ಇರುವುದರಿಂದ. ಹಾಗೆ ಅದನ್ನು ಹೇಳುವಂಥ ಸಿಸ್ಟಮ್ ಹೀಗಿದೆ. ಹಾಗೆ ನಾವು 2 ಕೈಗಳನ್ನು ಹೀಗೆ ಇಟ್ಟುಕೊಂಡು, ಹಾಗೆ ಮೇಲ್ಮುಖವಾಗಿ ಹೀಗೆ ಇಟ್ಕೊಂಡು ಓಂಕಾರವನ್ನು ಹೇಳಬೇಕು. ಓಂ ಓಂ ಓಂ. ಇದೇ ರೀತಿಯಾಗಿ ಅಯ್ಯಪ್ಪನ ಭಕ್ತರು ಏನು ಮಾಡ್ತಾರೆ, ಅವರು ಶರಣು ಕರೆಯುವಾಗ ಇದೇ ರೀತಿಯಾಗಿ ಅವರ ದೇಹವನ್ನು ಶುದ್ಧ ಮಾಡುವಂತಹ ಓಂಕಾರವನ್ನು ಈ ರೀತಿಯಾಗಿ ಹೇಳ್ತಾರೆ. ಹಾಗೆ ಮಧ್ಯಮ ಇದರಲ್ಲಿ ಹೇಳುವಾಗ ಮಧ್ಯಮ ಪ್ರಾಣಾಯಾಮ ಅಂತ ಹೇಳ್ತೇವೆ. ಅದರಲ್ಲಿ ಹೇಳುವಾಗ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಆ ಗಾಳಿಯನ್ನು ನೇರವಾಗಿ ಎದೆ ಭಾಗಕ್ಕೆ ತಂದು ಎದೆಯನ್ನು ಉಬ್ಬಿಸಿಕೊಂಡು ಸ್ವಲ್ಪ ಜೋರಾಗಿ ಹೇಳುವಂಥದ್ದು. ಅದನ್ನು ಕೂಡ ಪ್ರಾಣಾಯಾಮ ಮಾಡುವಾಗ ಒಂದು 10 ಸಲ ಮಾಡ್ತೇವೆ. ಓಂ 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 ಈ ರೀತಿ 10 ಬಾರಿ ಮಾಡುವಾಗ ಇಲ್ಲಿ ಎದೆ ಭಾಗಕ್ಕೆ ಗಾಳಿಯ ಒತ್ತಡ ಬಿಡ್ತದೆ. ನಾವು ಗಾಳಿಯನ್ನು ಬರೀ ಇದರಲ್ಲಿ ಶ್ವಾಸಕೋಶಕ್ಕೆ ಮಾತ್ರ ತಗೊಳ್ಳೋದಲ್ಲ, ದೇಹದ ಹೊಟ್ಟೆಯಲ್ಲೂ ಕೂಡ ತಗೊಳ್ತಾ ಇದ್ದೇವೆ. ಅದಕ್ಕೆ ಕುಂಭಕ ಅಂತ ಹೇಳ್ತೇವೆ ಪ್ರಾಣಾಯಾಮದಲ್ಲಿ. ಹೊಟ್ಟೆಯಲ್ಲಿ ಗಾಳಿ ತಗೊಳ್ಳೋದಕ್ಕೆ ಕುಂಭಕ, ಪೂರಕ ಅಂತ ಹೇಳಿದರೆ ಗಾಳಿಯನ್ನು ತಗೊಳ್ಳೋದು, ಕುಂಭಕ ಅಂದರೆ ಹೊಟ್ಟೆಯಲ್ಲಿ ಇರಿಸುವುದು, ರೇಚಕ ಅಂದರೆ ಹೊರಗೆ ಬಿಡುವುದು. ಇದು ಪ್ರಾಣಾಯಾಮದಲ್ಲಿ ಹೇಳ್ತೇವೆ. ಹಾಗೆ ಶೂನ್ಯಕ ವೇಳೆ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಗಾಳಿ ಇಲ್ಲದೆ ಇರುವಂತಹ ಸಮಯಕ್ಕೆ ಶೂನ್ಯಕ ಅಂತ ಹೇಳ್ತೇವೆ ಪ್ರಾಣಾಯಾಮದಲ್ಲಿ. ಈ ರೀತಿ ಪ್ರಾಣಾಯಾಮವನ್ನು ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದೇಹವು ಕೂಡ ಒಂದು ಯಂತ್ರವೇ. ಈ ದೇಹಕ್ಕೆ ಯಂತ್ರ ಅಂತ ಹೇಳಿದರೆ, ಈ ದೇಹದಲ್ಲಿ 28 ನಕ್ಷತ್ರಗಳ ಗುಣ ಸ್ವಭಾವ ಇದೆ. ನಮ್ಮ ಕಣ್ಣನ್ನು ಹೇಗೆ ಜಾತಶಕ್ತ್ವ ಸೂರ್ಯ ಮನಸ್ಸೋ ಚಂದ್ರಮ, ನಮ್ಮ ದೇಹವೂ ಕೂಡ ಯಂತ್ರವೇ. ಹೇಗೆ ಮೊಬೈಲ್ ಚಾರ್ಜ್ ಮಾಡಿದರೆ ನಮಗೆ ಇಡೀ ದಿವಸ ಮಾತಾಡಲಿಕ್ಕೆ ಆಗ್ತದೋ, ಅದೇ ರೀತಿಯಾಗಿ ನಾವು ಸಂಧ್ಯಾ ವಂದನೆ, ಸೂರ್ಯ ನಮಸ್ಕಾರ, ಹಾಗೆ ಪ್ರಾಣಾಯಾಮ ಇದೆಲ್ಲ ಮಾಡಿದರೆ ನಮಗೆ ಇಡೀ ದಿವಸ ಕೂಡ ನಮ್ಮ ಮೈಂಡಲ್ಲಿ ಎಷ್ಟು ಕೂಡ ಸ್ಟಾಕ್ ಇಟ್ಟುಕೊಂಡು ಅದನ್ನು ಓದಬಹುದು, ಬರೆಯಬಹುದು, ಕೆಲಸವನ್ನು ಮಾಡ್ಬೋದು. ನಾವು ಆಕ್ಟಿವೇಶನ್ ಆಗಿ ಇರ್ತೇವೆ. ಹಾಗೆ ರಾತ್ರಿ ಕೂಡ ಹಾಗೆ, ರಾತ್ರಿ ಮಲಗುವಾಗ ನಮಗೆ ಹಾಯಾಗಿ ನಿದ್ರೆ ಬರಬೇಕು. ಹಗಲಿದ್ದೆಲ್ಲ ವಿಚಾರಗಳು ತಲೆಗೆ ಬರಬಾರದು. ಅದಕ್ಕೆ ನಾವು ಇಲ್ಲಿ ಈ ಸ್ವರ ಇದಕ್ಕೆ ಮೂಗಿಗೆ ಹೇಳ್ತೇವೆ ಸೂರ್ಯ ಸ್ವರ ಅಂತ. ಬೆಳಿಗ್ಗೆ ನಾವು ಚಾರ್ಜ್ ಮಾಡಬೇಕು ಹೇಗೆ ಅಂತ. ಇಲ್ಲಿ ಸೂರ್ಯನ ಶಕ್ತಿಯಿಂದ ಹೀಟ್ ಆಗ್ತದೆ. ಅಗ್ನಿಯ ಮೂಲ ಸೂರ್ಯ. ಹಾಗೆ ಸೂರ್ಯನ ಶಕ್ತಿಯನ್ನು ತಕ್ಕೊಂಡು ನಾವು ಸಂಧ್ಯಾ ವಂದನೆ ಮಾಡುವಾಗ ನಾವು ಹೇಳ್ತೇವೆ 10 ಸಲ ಬಲ ಮೂಗಲ್ಲಿ ಗಾಳಿ ತಗೊಂಡು ಎಡ ಮೂಗಲ್ಲಿ ಬಿಡಬೇಕು ಅಂತ. ಆವಾಗ ಏನಾಗ್ತದೆ, ಮಕ್ಕಳಿಗೆ ಕೂಡ ಇದನ್ನು ಕೇಳಿ. ಯಾಕೆಂತ ಹೇಳಿದರೆ, ನೀವು ಜಾಸ್ತಿ ಮಾರ್ಕ್ ಸಿಗಬೇಕು, ನಾವು ಓದುವುದಲ್ಲಿ ಹುಷಾರಾಗಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಎಲ್ಲ ಮೈಂಡ್ ಒಮ್ಮೆ ನಿಲ್ ಮಾಡಬೇಕು ಓಂಕಾರವನ್ನು ಹೇಳಿ. ಆಮೇಲೆ ಓಂಕಾರವನ್ನು ಹೇಳುವ ಮೂಲಕ, ಹಾಗೆ ಪ್ರಾಣಾಯಾಮ ಮಾಡೋ ಮೂಲಕ ಬಲ ಮೂಗಲ್ಲಿ ಗಾಳಿಯನ್ನು ತಕ್ಕೊಂಡು ಎಡ ಮೂಗಲ್ಲಿ ಬಿಡಬೇಕು. ಹೀಗೆ ಮಾಡಿ. ಈ ರೀತಿಯಾಗಿ ನೀವು 10 ಸಲ ಮಾಡಿದರೆ ಏನಾಗ್ತದೆ, ನಿಮ್ಮ ಮನಸ್ಸು ರೈಟ್ ಮೈಂಡ್ ಅಂತ ಹೇಳ್ತೇವೆ, ಬಲ ಮನಸ್ಸು, ಅದು ಬಲಗೊಳ್ತದೆ. ಆಮೇಲೆ ರಾತ್ರಿ ಮಲಗುವಾಗ ನಾವು ಏನು ಮಾಡಬೇಕು, ನಾವು ಅಲ್ಲಿ ಕೂಡ ಹೇಳ್ತೇವೆ. ಇವ ಶಿವರಾತ್ರಿ, ಶಿವ ಎನ್ನುವಂಥ ಶಬ್ದದಿಂದಲೇ ಬಂದಿದೆ, ಶಿವ ಸಂಕಲ್ಪ ಮಸ್ತು. ಗುರುಜಿ, ಓಂಕಾರನಾದದ ಬಗ್ಗೆ ಒಂದು ಅದ್ಭುತವಾಗಿ ನಮಗೆ ತಿಳಿಸಿ ಹೇಳಿಕೊಟ್ಟಿದ್ದೀರಿ. ಇವಾಗ ಮುಂದಿನ ಪ್ರಶ್ನೆ. ಈಗ ಶಿವರಾತ್ರಿಯ ದಿವಸ ವಿಶೇಷವಾದ ಆಚರಣೆ ನಾವು ಮಾಡ್ತೇವೆ. ಶಿವನನ್ನು ಆದಿಗುರು ಅಂತ ಹೇಳ್ತಾರೆ. ಯಾಕೆ ಈ ಥರ ಶಿವನನ್ನು ಆದಿಗುರು ಅಂತ ಹೇಳ್ತಾರೆ? ಹಾಗೆ ಶಿವರಾತ್ರಿ ನಾವು ಇವತ್ತು ಆಚರಣೆ ಮಾಡುವಂಥ ಶಿವರಾತ್ರಿ ದಿನ ಅದು ಈಶ್ವರ ಪಾರ್ವತಿಯರ ವಿವಾಹದ ದಿನ. ಅದನ್ನು ನಾವು ಆಚರಣೆ ಮಾಡ್ತೇವೆ. ಇದರಲ್ಲಿ ಕೆಲವು ವಿಚಾರಗಳೆಲ್ಲ ಅಳವಡಿಸಿಕೊಂಡಿದೆ, ಕೆಲವು ವಿಶೇಷ ಜ್ಞಾನಗಳೆಲ್ಲ ಇದೆ. ಈಶ್ವರ ಈ ರೀತಿಯಾಗಿ ದಕ್ಷ ಯಜ್ಞದಲ್ಲಿ ಬರುವಂತಹ ಕತೆ. ದಾಕ್ಷಾಯಿಣಿ ತಂದೆ ಮನೆಯ ವ್ಯಾಮೋಹದಿಂದ ದಕ್ಷ ಯಜ್ಞದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿದ ಮೇಲೆ ಆವಾಗ ಈಶ್ವರ ವೈರಾಗ್ಯ ಹುಟ್ಟುತ್ತದೆ. ಈಶ್ವರ ವೈರಾಗ್ಯ ಹುಟ್ಟಿ ಈಶ್ವರ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ದೇಶದ ರಾಜನಾದ ಈಶ್ವರ ಅವನ ಈ ಪಶುಪತಾಸ್ತ್ರ ಎಲ್ಲ ರಾಜ್ಯವನ್ನು ಪಾಲನೆ ಮಾಡಬೇಕಾದ್ರೆ ಯಾವುದೆಲ್ಲ ಆಯುಧಗಳಿದೆ ಅವುಗಳನ್ನೆಲ್ಲ ಇಂದ್ರನಿಗೆ ಒಪ್ಪಿಸಿ, ಇಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ, ಈ ರಾಜ್ಯವನ್ನು ನೀನು ಪಾಲನೆ ಮಾಡಬೇಕು, ನನಗೆ ರಾಜ್ಯವೂ ಎಲ್ಲ ಬೇಡ, ಇದನ್ನು ನೀನು ಅನುಕರಣೆ ಮಾಡಬೇಕು, ಇದು ಪಾಲನೆ ಮಾಡಬೇಕು ಅಂತ ಹೇಳಿಕೊಂಡು ಈಶ್ವರ ಕೈಲಾಸದಲ್ಲಿ ಹೋಗಿ ತಪಸ್ಸು ಮಾಡಿಕೊಂಡಿರ್ತಾನೆ. ಈಶ್ವರನ ಉದ್ದೇಶ ಏನಂತ ಹೇಳಿದೆ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡೋದು. ಮನುಷ್ಯನಾಗಿ ಹುಟ್ಟಿದವರು ಯಾರು ಕೂಡ ದೇವರಾಗುವುದಿಲ್ಲ. ಆದರೆ ದೇವರನ್ನು ಹೋಲಿಸುವಂತಹ
ನಮ್ಮ ಈ ಮಾನವ ದೇಹ ಇದೆಯಲ್ಲ, ದೇವರನ್ನು ಹೋಲಿಸುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಅಷ್ಟಾಂಗ ಯೋಗದ ಮೂಲಕ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಈ ರೀತಿಯಾಗಿ ಧ್ಯಾನ ಮಾಡುವ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ಎಂಬುದನ್ನು ತಿಳಿದುಕೊಂಡಂತಹ ಈಶ್ವರ ಅವ ಯಾವುದು ಈ ಪ್ರಕೃತಿಯಲ್ಲಿರುವಂತಹ ಯಾವುದೇ ವಸ್ತುಗಳು ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಬಂಧುಗಳಾಗಲಿ, ಅದನ್ನು ಇವರು ನಮ್ಮ ಕವಿಗಳು, ಕನ್ನಡದ ಕವಿಗಳು ಹೇಳ್ತಾರೆ. ಅವರು ಒಂದು ಹಾಡಿನಲ್ಲಿ ಹಾಕ್ತಾರೆ, ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರ ಕೈಲಾಸದಲ್ಲಿ ಹೋಗಿ ಪರಮಾತ್ಮನನ್ನು ಧ್ಯಾನದಿಂದ ತಪಸ್ಸು ಮಾಡುವ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡೋದಕ್ಕಾಗಿ ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡುತ್ತಾ ಇರ್ತಾನೆ. ಎಷ್ಟೋ ವರ್ಷಗಳು ಮುಗಿದವು. ಆವಾಗ ಇಲ್ಲಿ ರಾಷ್ಟ್ರದಲ್ಲಿ ಇಂದ್ರ ವೈಭೋಗದಲ್ಲಿ ಇದ್ದುಕೊಂಡು ರಾಷ್ಟ್ರವನ್ನು ಸರಿಯಾಗಿ ಪಾಲನೆ ಮಾಡೋದಿಲ್ಲ. ಆ ಪಾಲನೆ ಮಾಡದೇ ಇರುವಾಗ ರಾಷ್ಟ್ರದಲ್ಲಿ ರಾಕ್ಷಸ ಶಕ್ತಿಗಳೆಲ್ಲ ಬೆಳೀತದೆ. ಆವಾಗ ನಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವವರು ಯಾರು? ಋಷಿಮುನಿಗಳು. ನಾರದ ಮೊದಲಾದ ಋಷಿಮುನಿಗಳು ಅಲ್ಲಿ ಹೋಗಿ ತಪಸ್ಸಲ್ಲಿ ಇದ್ದಂತಹ ಈಶ್ವರನನ್ನು ಯೋಗ ನಿದ್ರೆಯಿಂದ ಎಬ್ಬಿಸ್ತಾರೆ. ಯೋಗದಲ್ಲಿ ತಪಸ್ಸು ಮಾಡಿಕೊಂಡಿದ್ದಾನೆ ಈಶ್ವರ. ಅವರು ಚಿಂತನೆ ಮಾಡ್ತಾರೆ, ಅಲ್ಲಿ ಧ್ಯಾನದಲ್ಲಿ ನೋಡ್ತಾರೆ, ತ್ರಿಕಾಲ ಜ್ಞಾನಿಗಳಾದ ಯೋಗಿಗಳು ಈ ರಾಷ್ಟ್ರವನ್ನು ಸರಿಯಾಗಿ ಮಾಡಬೇಕಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಈಶ್ವರನಿಂದ ಹುಟ್ಟಿದಂಥ ಮಗುವಿನಿಂದಲೇ ಈ ರಾಷ್ಟ್ರ ಒಳ್ಳೆಯದಾಗ್ತದೆ. ಆ ರಾಷ್ಟ್ರವನ್ನು ಒಳ್ಳೆಯದು ಮಾಡಬೇಕಂತ ಹೇಳಿದರೆ ಈಶ್ವರನ ಧ್ಯಾನ ಇದರಲ್ಲಿರುವಂಥ ಈಶ್ವರನ ಯೋಗದಿಂದ ಎಬ್ಬಿಸಿ ಅವನಿಗೆ ಮದುವೆಯಾಗಿ ಅವನಿಂದ ಹುಟ್ಟುವಂಥ ಮಗುವಿಂದ ರಾಷ್ಟ್ರದ ಅಭ್ಯುದಯವಾಗ್ತದೆ ಎಂಬುದಾಗಿ ಅವರು ತ್ರಿಕಾಲ ಜ್ಞಾನಿಗಳಾದ ಯೋಗಿಗಳು ತಪಸ್ಸು ಮಾಡಿಕೊಂಡು ತಿಳಿದು ಈಶ್ವರನನ್ನು ಯೋಗ ನಿದ್ರೆಯಿಂದ ಎಬ್ಬಿಸ್ತಾರೆ. ಈ ಪರಿಸ್ಥಿತಿ ನಮ್ಮ ದೇಶದ ಈಗ ಕೂಡ ನಡೀತಾ ಇದೆ, ಅಂಥದ್ದೇ ನಡೀತಾ ಇದೆ. ಅದನ್ನು ನಿವಾರಣೆ ಮಾಡಬೇಕಾದ್ರೆ ಚಿಂತನೆ ಮಾಡೋದು ಯಾರು? ಋಷಿಮುನಿಗಳು. ಆ ಋಷಿಮುನಿಗಳು ಆ ರೀತಿಯಾಗಿ ಚಿಂತನೆ ಮಾಡಿ ಯೋಗ ನಿದ್ರೆಯಿಂದ ಎಬ್ಬಿಸಿ ಪರ್ವತರಾಜನ ಮಗಳು ಪಾರ್ವತಿಯನ್ನು ಈಶ್ವರ ಮದುವೆ ಆಗಬೇಕು ಅಂತ, ಹಾಗೆ ಈಶ್ವರನನ್ನು ಹೋಗಿ ಯೋಗ ನಿದ್ರೆಯಿಂದ ಎಬ್ಬಿಸಿ ಹಾಗೆ ಪಾರ್ವತಿಯನ್ನು ಮದುವೆ ಆಗುವುದಕ್ಕೆ ಈಶ್ವರನಿಗೆ ಹೇಳ್ತಾರೆ. ಈ ವಿಚಾರಗಳನ್ನೆಲ್ಲ ಈಶ್ವರನಿಗೆ ತಿಳಿಸಿ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿಯನ್ನು ಮದುವೆ ಆಗಬೇಕು, ಪರ್ವತರಾಜನ ಮಗಳು. ಹಾಗೆ ಪಾರ್ವತಿಯನ್ನು ಮದುವೆ ಆದ್ದರಿಂದ ನಿನಗೆ ಹುಟ್ಟುವಂಥ ಮಗುವಿನಿಂದ ಈ ರಾಷ್ಟ್ರದ ಕಲ್ಯಾಣವಾಗ್ತದೆ ಎಂಬುದಾಗಿ ಋಷಿಮುನಿಗಳು ಹೇಳ್ತಾರೆ ಈಶ್ವರನಿಗೆ. ಅದಕ್ಕೋಸ್ಕರ ಈಶ್ವರ ಯೋಗ ನಿದ್ರೆಯಿಂದ ಎದ್ದು ಹೇಳ್ತಾನೆ, ನಾನು ಪಾರ್ವತಿಯನ್ನು ಮದುವೆ ಆಗಬೇಕು ಅಂತ ಹೇಳಿದರೆ, ಪಾರ್ವತಿ ದಾಕ್ಷಾಯಿಣಿಯಂತೆ ಅವಳು ಕೂಡ ರಾಜಕುಮಾರಿ, ಒಂದು ಪರ್ವತರಾಜನ ಮಗಳು. ಎಲ್ಲವನ್ನೂ ಬಿಟ್ಟು ನನ್ನ ಪರಿಸ್ಥಿತಿಗೆ ಅವಳು ಬಂದರೆ ನಾನು ಅವಳನ್ನು ಮದುವೆ ಆಗ್ತೇನೆ, ಇಲ್ಲದೆ ನಾನು ಪುನಃ ಮದುವೆ ಆಗೋದಿಲ್ಲ. ಒಂದು ಸಲ ನನಗೆ ವೈರಾಗ್ಯ ಬಂತು ನೋಡಿ, ಅವಳನ್ನು ದಾಕ್ಷಾಯಿಣಿಯನ್ನು ನನಗೆ ಮದುವೆಯಾಗಿ ನನಗೆ ಈ ರೀತಿಯಾಗಿ ವೈರಾಗ್ಯ ಬಂತು. ಇನ್ನು ಪುನಃ ಅವಳನ್ನು ಮದುವೆ ಆಗಬೇಕಂತ ಹೇಳಿದರೆ, ನಾನು ಇಲ್ಲಿ ಚರ್ಮ ಉಟ್ಟುಕೊಂಡಿದ್ದೇನೆ, ತಪಸ್ಸು ಮಾಡ್ತಾ ಇದ್ದೇನೆ, ನನ್ನ ಹತ್ರ ಏನಿಲ್ಲ, ಬಂಗಾರ ಇಲ್ಲ, ಸೌಂದರ್ಯ ಇಲ್ಲ, ಸಂಪತ್ತುಗಳೆಲ್ಲ ಬಿಟ್ಟು ಬಂದಿದ್ದೇನೆ. ನಾನು ಪುನಃ ರಾಜ್ಯಕ್ಕೆ ಹೋಗಿ ಕೈಲಾಸದಲ್ಲಿ ಹೋಗಿ ಪುನಃ ರಾಜ್ಯವನ್ನು ಪಡೆದುಕೊಂಡು ನಾನು ಭೋಗಾಭಿಲಾಷೆಯಲ್ಲಿ ಇಲ್ಲ ಅಂತ ಹೇಳ್ತಾನೆ ಈಶ್ವರ. ಹಾಗಾದ್ರೆ ಏನು ಮಾಡಬೇಕು? ಹಾಗಾದರೆ ಪಾರ್ವತಿಯನ್ನು ಕರ್ಕೊಂಡು ಬನ್ನಿ, ಪಾರ್ವತಿಯನ್ನು ಕರ್ಕೊಂಡು ಪಾರ್ವತಿಯ ಮನಸ್ಸು ಹೇಗಿದೆ ಅಂತ ನೋಡ್ಕೋ. ಪಾರ್ವತಿ ಕೂಡ ಅದೇ ರೀತಿಯಾಗಿ ಹೇಳ್ತಾಳೆ, ನಾನು ನಿಮಗೋಸ್ಕರ ಎಲ್ಲವನ್ನು ಬಿಟ್ಟು ಬರೋದಕ್ಕೆ ತಯಾರಾಗಿದ್ದೇನೆ ಅಂತ. ನಮ್ಮ ಮಹಿಳೆಯರು ಮದುವೆ ಆದ ಮೇಲೆ ತಂದೆ ಮನೆಯಲ್ಲಿ ಎಷ್ಟು ಸಂಪತ್ತು ಸೌಭಾಗ್ಯ ಇದ್ದರೂ ಕೂಡ ಅದನ್ನು ಬಿಟ್ಟು ಬರೋದಕ್ಕೆ ತಯಾರಾಗಿರಬೇಕು ಅಂತ ಹೇಳ್ತದೆ. ಹಾಗಾದರೆ ಬಿಟ್ಟು ಬರೋದಕ್ಕೆ ತಯಾರಿದ್ದೇನೆ, ನೀವು ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ, ನಿನ್ನ ನನಗೆ ಪರೀಕ್ಷೆ ಮಾಡಿ ನೋಡಬೇಕು ಅಂತ. ಹಾಗೆ ಪಾರ್ವತಿ ಅಲ್ಲಿ 2.5 ವರ್ಷ ತಪಸ್ಸು ಮಾಡಿ ಬಿಲ್ವಪತ್ರೆಯನ್ನು ತಿಂದು ಬಿಳಿ ಬಟ್ಟೆಯನ್ನು ಹುಟ್ಟು ಅವಳು ಗೌರಿ ಆಗ್ತಾಳೆ. ಗೌರಿ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವಳು ಅಂತ ಅರ್ಥ. ಮದುವೆಯಾಗಿ ಬರುವಾಗ ನಮ್ಮ ಸಮಾಜ ಅದನ್ನು ಅನುಕರಣೆ ಮಾಡಬೇಕು ಎಂಬುದನ್ನು ಅಲ್ಲಿ ತೋರಿಸ್ತಾ ಇದೆ. ಈಶ್ವರ ಹಾಗೆ ಹೇಳ್ತಾನೆ. ಆ ಪ್ರಕಾರವಾಗಿ ಪಾರ್ವತಿ 2.5 ವರ್ಷ ತಪಸ್ಸು ಮಾಡಿ ಬಿಲ್ವಪತ್ರೆಯನ್ನು ತಿಂದು ನೀರು ಕುಡಿದು ತಪಸ್ಸು ಮಾಡ್ತಾ ಇದ್ದಾಳೆ. ಅವಳು ಗೌರಿ ಆಗ್ತಾಳೆ. ಆವಾಗ ನಮ್ಮ ಯೋಗಿಗಳು ಅವಳಿಗೆ ಒಂದು ಹೆಸರು ಇಡ್ತಾರೆ, ಅಪರ್ಣ ಅಂತ. ಪರ್ಣವನ್ನು ತಿಳಿದುಕೊಂಡು
ಅವಳು ತಪಸ್ಸು ಮಾಡು ನೀರು ಕುಡಿದುಕೊಂಡು. ಹಾಗೆ 2 ವರ್ಷ ತಪಸ್ಸು ಮಾಡಿ ಅವಳೆಲ್ಲವನ್ನು ತ್ಯಾಗ ಮಾಡ್ತಾಳೆ. ಅವಳ ಈ ತಪಸ್ಸನ್ನು ನೋಡಿ ಮೆಚ್ಚಿಕೊಂಡು ಈಶ್ವರ ಶಿವರಾತ್ರಿ ದಿವಸ ಮದುವೆಯಾಗುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನೀವು ನಾರ್ತಲ್ಲೆಲ್ಲ ನೋಡ್ಬೋದು, ರಾತ್ರಿಯಲ್ಲಿ ಮದುವೆ ಆಗೋದು ಹೆಚ್ಚಾಗಿ. ಈಗ ಅಲ್ಲಿ ನಾರ್ತಲ್ಲಿ ನೇಪಾಳದಲ್ಲಿ ಅಲ್ಲೆಲ್ಲ ಹೆಚ್ಚಾಗಿ ರಾತ್ರಿಯಲ್ಲಿ ಮದುವೆ ಆಗೋದು. ಈಶ್ವರನನ್ನೇ ಅನುಕರಣೆ ಮಾಡ್ತಾರೆ, ಪಾರ್ವತಿಯನ್ನೇ ಅನುಕರಣೆ ಮಾಡ್ತಾರೆ. ಮದುವೆ ಆಗುವಾಗ ಹೆಣ್ಣಾದವಳು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತ ಹೇಳಿದಾಗೆ ಅವರೆಲ್ಲ ಬಿಟ್ಟು ಬರಬೇಕು. ತಂದೆ ಮನೆಯಲ್ಲಿ ಸಂಪತ್ತು ಸೌಭಾಗ್ಯ ಎಷ್ಟಿದ್ರೂ ಕೂಡ ನಮ್ಮ ವೈದಿಕ ಸಂಸ್ಕಾರದಲ್ಲಿ ಏನು ಹೇಳ್ತಾರೆ ಅಂದರೆ ನೀನು ಬಿಟ್ಟು ಬರೋದಕ್ಕೆ ತಯಾರಾಗಿರಬೇಕು ಅಂತ. ಆ ರೀತಿ ಅವಳು ಬಿಟ್ಟು ಬರ್ತಾಳೆ. ಅದನ್ನು ತಿಳಿದುಕೊಂಡು ಈಶ್ವರ ಪಾರ್ವತಿ ಮದುವೆ ಆಗ್ತಾರೆ. ಅದು ಕೂಡ ಲೋಕ ಕಲ್ಯಾಣಕ್ಕಾಗಿ. ಓಂಕಾರನಾದ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ನಾಗರಾಜ ಶೆಟ್ಟಿ, ಮಾಜಿ ಮುಜರಾಯಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಆಡಳಿತ ಪಾಲುದಾರರು ಗಣೇಶ ಶಿಪ್ಪಿಂಗ್ ಏಜೆನ್ಸಿ, ಮಂಗಳೂರು. ಲಯನ್ ಕಿಶೋರ್ ಡಿ ಶೆಟ್ಟಿ, ಲಕುಮಿ ನಾಟಕ ತಂಡ. ವಿರಾಮದ ನಂತರ ಮತ್ತೆ ಸ್ಪಂದನ ವಾಹಿನಿಯ ಓಂಕಾರನಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಆಚಾರ್ಯರು ಲೋಕಾನಂದಾರ್ಯರು. ಅವರ ಜೊತೆ ನಾವು ಮಾತನ್ನು ಮುಂದುವರಿಸ್ತಾ ಇದ್ದೇವೆ. ಆಚಾರ್ಯರೇ, ಇವಾಗ ಶಿವರಾತ್ರಿ ವಿಶೇಷ ಅಂದರೆ ಜಾಗರಣೆ. ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಾರೆ, ಸತ್ಸಂಗ ಮಾಡ್ತಾರೆ, ಭಜನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಇದರ ಬಗ್ಗೆ ಸ್ವಲ್ಪ ನೀವು ಹೇಳೋದಾದರೆ ಹೇಗೆ? ನೋಡಿ, ಶಿವರಾತ್ರಿಯಲ್ಲಿ ನಾವು ಉಪವಾಸಕ್ಕೆ ಒಂದು ಊಟ ಮಾಡಿ ಉಪವಾಸಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಈ ಉಪವಾಸ ಅಂತ ಹೇಳಿದರೆ ದೇವರ ಹತ್ತಿರದಲ್ಲಿ ದೇವರ ನಾಮವನ್ನು ನಡೆದುಕೊಂಡು ನಾವು ದೇವರ ಹತ್ತಿರದಲ್ಲಿ ವಾಸ ಮಾಡೋದಕ್ಕೆ ಹಿಡಿದು ಉಪವಾಸ ಅಂತ. ಉಪನಯನ ಅಂತ ಹೇಳಿದರೆ ದೇವರ ಹತ್ತಿರದಲ್ಲಿ ಇದ್ದುಕೊಂಡು ಕಣ್ಣನ್ನು ತೆರೆಸಿಕೊಳ್ಳುವುದು ಅಂತ, ಜ್ಞಾನದ ಕಣ್ಣನ್ನು ತೆರೆಸಿಕೊಳ್ಳುವುದು. ಉಪವಾಸ ಅಂತ ಹೇಳಿದರೆ ದೇವರ ನಾಮವನ್ನು ಸ್ಮರಿಸುತ್ತಾ ನಾವು ಒಂದು ಹೊತ್ತು ಊಟವನ್ನು ಮಾಡಿ ಜಾಗರಣೆ ಮಾಡೋದು. ನಾವು ಊಟ ಮಾಡಿದರೆ ನಮಗೆ ನಿದ್ರೆ ಬರ್ತದೆ, ಗಟ್ಟಿಯಾಗಿ ಊಟ ಮಾಡಿದರೆ ನಿದ್ರೆ ಬರ್ತದೆ. ಆದರೆ ಜಾಗರಣೆ ಮಾಡಬೇಕಾದ್ರೆ ನಾವು ಅಲ್ಲಿ ಆಹಾರವನ್ನು ಲಘು ಉಪಹಾರಗಳನ್ನೆಲ್ಲ ತಕ್ಕೊಂಡು ನಾವು ಅಲ್ಲಿ ಜಾಗರಣೆ ಮಾಡಿಕೊಂಡು ಇರ್ಬೋದು. ಇಲ್ಲಿ ವಿಶೇಷವಾಗಿ ಮಹರ್ಷಿ ದಯಾನಂದ ಸರಸ್ವತಿಯವರು ನಮ್ಮ ದಾರಿ ಸಮಾಜದಲ್ಲಿ ಅವರು ಕಾದು ಕೂತ್ಕೊಡ್ತಾರೆ. ಹಾಗಾದರೆ ಉಪವಾಸ ಮಾಡಿ ನಾವು ಇದು ಜ್ಞಾನ ಮಾಡುವಾಗ ದೇವರು ಬರ್ತಾರೆ, 12 ಗಂಟೆಗೆ ದೇವರು ಬರ್ತಾರೆ ಅಂತ ಹೇಳಿಕೊಂಡು ಶಿವಲಿಂಗವನ್ನೇ ನೋಡಿಕೊಂಡು ತಂದೆ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ ಅಂತ ಹೇಳಿಕೊಂಡು ಅವರು ಕಾದು ಕೂತ್ಕೊಳ್ತಾರೆ. ಆದರೆ ಅಲ್ಲಿ ದೇವರ ಪ್ರತ್ಯಕ್ಷ ಅಲ್ಲಿ ಆಗುವುದಿಲ್ಲ. ಇಲಿಗಳು ಬಂದು ಆಹಾರ ಇಟ್ಟದನ್ನೆಲ್ಲ ತಿಂದುಕೊಂಡು ಹೋಗ್ತದೆ. ಅದನ್ನು ನೋಡಿಕೊಂಡು ತಂದೆಯನ್ನು ಎಬ್ಬಿಸ್ತಾರೆ. ತಂದೆಯನ್ನು ಎಬ್ಬಿಸುವಾಗ ಅವರೆಲ್ಲ ನೋಡ್ತಾರೆ, ಎಲ್ಲ ನಿದ್ರೆ ಬಂದವರು ನೋಡ್ತಾರೆ, ಇಲಿಗಳು ತಿಂತಾ ಇದೆ. ಆವಾಗ ಅವರಿಗೆ ಜ್ಞಾನೋದಯ. ಅವರಿಗೆ ತಂದೆ ಹೇಳ್ತಾರೆ, ನಾವು ಇದು ಸಾಂಕೇತಿಕವಾಗಿ ಮಾತ್ರ ಇದನ್ನು ಪೂಜೆ ಮಾಡ್ತೇವೆ ಅಲ್ಲದೆ ಪರಮಾತ್ಮ ನಿಜವಾಗಿ ಸಾಕ್ಷಾತ್ಕಾರ ಮಾಡಬೇಕಾದ್ರೆ ಈಶ್ವರ ಏನು ತಪಸ್ಸು ಮಾಡಿಕೊಂಡು ಯಾವ ರೀತಿಯಾಗಿ ಪರಮಾತ್ಮವನ್ನು ಸಾಕ್ಷಾತ್ಕಾರ ಮಾಡಿದ್ದಾನೆ ಅಷ್ಟಾಂಗ ಯೋಗದ ಮೂಲಕ, ಆ ಶಕ್ತಿಯನ್ನು ಪಡೆಯಬೇಕು. ಅದು ಪಡೆಯಬೇಕಾದ್ರೆ ವೇದಗಳನ್ನು ಓದಬೇಕು, ವೇದಗಳಿಂದ ಅದನ್ನು ತಿಳಿದುಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಅವರು ವಿರಾಜಾನಂದರು ಎನ್ನುವಂತಹ ಗುರುಗಳನ್ನು ಹುಡುಕಿಕೊಂಡು ಹೋಗಿ ಎಲ್ಲ ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ, ಎಲ್ಲ ವ್ಯಾಕರಣಶಾಸ್ತ್ರ, ಸಸ್ವರ ಪಾಠ, ಎಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿದಂತಹ, ಕಣ್ಣನ್ನು ಕಳೆದುಕೊಂಡಂತಹ ಒಂದು ಯೋಗಿ ಸಿಗ್ತಾರೆ. ಅವರು ಎಲ್ಲರ ವಿಚಾರ ಗೊತ್ತಿದೆ ಅಂತಹ ವಿರಾಜಾನಂದರು, ದಂಡಿ ವಿರಾಜಾನಂದರು ಅಂತ ಅವರನ್ನು ಅವರು ಸಂದರ್ಶನ ಮಾಡಿ ವೇದಜ್ಞಾನಗಳನ್ನು ಕಲಿತುಕೊಂಡು ವೇದ ವಿಚಾರಗಳನ್ನು ತಿಳಿದುಕೊಂಡು ಯಾವ ರೀತಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಆಧ್ಯಾತ್ಮಿಕವಾಗಿ ಮಾಡಬೇಕೆನ್ನುವಂತಹ ವಿದ್ಯೆಯನ್ನು ಕಲಿತುಕೊಂಡು ಆ ರೀತಿ ದಯಾನಂದ ಸರಸ್ವತಿಯವರಿಗೆ ಜ್ಞಾನೋದಯವಾಗ್ತದೆ. ಅದೇ ದಿವಸ ಶಿವರಾತ್ರಿಯ ದಿವಸವೇ ಅವರು ಲೋಕಕ್ಕೆ ಯಾವ ರೀತಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ನಮ್ಮ ದೇಹದ ಮೂಲಕ ಯೋಗದ ಮೂಲಕ, ಹಾಗೆ ಅದನ್ನು ವಿಚಾರಗಳನ್ನು ಹೇಳಿಕೊಡ್ತಾರೆ. ನಾವು ಮಾಡುವಂತಹ ಈ ಪೂಜೆ ವ್ಯವಹಾರ ಇದೆಲ್ಲ ಸಾಂಕೇತಿಕವಾಗಿ ಮಾಡುವಂಥದ್ದು ಮಾಡಬೇಕು. ಅಲ್ಲದೆ ನಾವು ಏನು ಮಾಡ್ತೇವೆ, ಅದಕ್ಕೆ ವಿಜ್ಞಾಪನೆಗೆ ನಾವು ಹೆಚ್ಚು ಬೆಲೆ ಕೊಡ್ತಾ ಇದ್ದೇವೆ. ಆ ವಿಜ್ಞಾಪನೆಯನ್ನೆಲ್ಲ ಮಾಡೋದು ನಮ್ಮ ದೇಹದ ಒಳಗೆ ಆರೋಗ್ಯಕರವಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು, ನಮ್ಮ ಮನಸ್ಸು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಮಾಡಬೇಕಲ್ಲದೆ, ಶಿವರಾತ್ರಿಯನ್ನು ಆಚರಣೆ ಮಾಡಬೇಕಲ್ಲದೆ ನಾವು ಗೌಜಿಯನ್ನು ಮಾಡಿಕೊಂಡು ಯಾರ್ಯಾರಿಗೆ ಉಪದ್ರ ಕೊಟ್ಟು
ಏನೇನು ತೊಂದರೆ ಕೊಟ್ಟು ಈ ರೀತಿಯಾಗಿ ಶಿವರಾತ್ರಿ ಯಾಕೆ ಅದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ನೀವು ಜಾಗರಣೆ ಇರಬೇಕು, ಜಾಗರಣೆ ಇದ್ದರೆ ಇನ್ನೊಬ್ಬರು ಬಂದು ಉಪದ್ರ ಕೊಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಜಾಗರಣೆ ಮಾಡ್ತಿದ್ರು, ಅದಕ್ಕೆ ಉಪದ್ರಗಳು ಬರ್ತಾರೆ ಅಂತ. ಹಾಗೆ ಈ ರೀತಿಯಾಗಿ ಮಾಡುವಂತಹ ಒಂದು ಕಲ್ಚರ್, ಸಂಸ್ಕಾರ ನಮ್ಮಲ್ಲಿ ಬೆಳೆದು ಹೋಗಿದೆ. ನಾವು ಇನ್ನೊಬ್ಬರಿಗೆ ಉಪದ್ರ ತೊಂದರೆ ಕೊಡದಂತೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ಎಂಬುದಕ್ಕೆ ಆ ರೀತಿಯಾಗಿ ಈ ಕಥೆಗಳೆಲ್ಲ ಹುಟ್ಟಿಕೊಂಡು, ಸಂಸ್ಕಾರಗಳೆಲ್ಲ ಹುಟ್ಟಿಕೊಂಡು ಬೆಳೆದುಕೊಂಡು ಬಂದಿದೆ. ನಾವು ನಿಜವಾಗಿ ವೇದಜ್ಞಾನಗಳನ್ನು ಸರಿಯಾಗಿ ತಿಳಿದರೆ, ನಾವು ಸಂಸ್ಕಾರದಲ್ಲಿ ಹೇಳ್ತೇವೆ ಪುತ್ರ ವೇದೋಸ್ಮಿ, ವೇದ ದಾರಿಯಲ್ಲಿ ನಡೆ. ವೇದ ದಾರಿ ಯಾವುದು ಅಂತ ಹೇಳಿಕೊಂಡು ನಮಗೆ ಹೇಳಿಕೊಡದಿದ್ದರೆ, ನಮ್ಮನ್ನು ಹೊರಗಿಂದ ಬಂದವರು ನಮ್ಮ ಮೇಲೆ ಆಕ್ರಮಣ ಮಾಡಿಕೊಂಡು ನಮ್ಮ ಸಂಸ್ಕೃತವನ್ನೇ ಬ್ಯಾನ್ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಯಾವುದೆಲ್ಲ ಗ್ರಂಥಗಳಿದೆ, ನಮ್ಮ ಎಲ್ಲ ಗ್ರಂಥಗಳು ವೈದಿಕ ಧರ್ಮದ್ದು ಸಂಸ್ಕೃತದಲ್ಲಿದೆ. ವೈದಿಕ ಧರ್ಮ ಅಂತ ಹೇಳಿಕೊಂಡು ಹೆಸರು ಯಾಕೆ ಅಂತ ಹೇಳಿದರೆ, 4 ವೇದಗಳು ಕೂಡ ನಮಗೆ ಧರ್ಮಗ್ರಂಥ. 4 ವೇದಗಳಲ್ಲಿ ಕೂಡ ಹೇಳೋದು ಮೂರ್ತಿ ಪೂಜೆಯ ಬಗ್ಗೆ ಹೇಳುವುದಿಲ್ಲ. ಈ ಮೂರ್ತಿ ಪೂಜೆ ಬಗ್ಗೆ ಇವತ್ತು ಹೇಳಬೇಕಾದ್ದು ಏನಂತ ಹೇಳಿದರೆ, ಇದನ್ನು ಕುಮಾರ ಏನು ಮಾಡ್ತಾನೆ, ರಾಷ್ಟ್ರ ಕಲ್ಯಾಣಕ್ಕೋಸ್ಕರ ಒಂದು ಮಗುವನ್ನು ಸೃಷ್ಟಿ ಮಾಡಿದ ಈಶ್ವರ ತನ್ನ ಮಗುವಿನ ರಕ್ತದಿಂದಲೇ. ಆ ಕುಮಾರ ಏನು ಮಾಡ್ತಾನೆ ಅಂತ ಹೇಳಿದರೆ, ರಾಷ್ಟ್ರವನ್ನು ರಕ್ಷಣೆಗೋಸ್ಕರ 10 ಮಾಗಣೆ ಅಂದರೆ 10 ಗ್ರಾಮಕ್ಕೆ ಒಂದು, 5 ಗ್ರಾಮಕ್ಕೆ ಒಂದು, ಆ ರೀತಿ ಈಶ್ವರನ ದೇವಸ್ಥಾನವನ್ನು ಮಾಡಿಕೊಂಡು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿಕೊಂಡು ಅಲ್ಲಿ ಅದನ್ನು ಗುರುಕುಲದ ಥರ ಬೆಳೆಸಿಕೊಂಡು ಅಲ್ಲಿ ಸಮಾಜದ ಕಲ್ಯಾಣವನ್ನು, ರಾಷ್ಟ್ರದ ಒಂದು, ಈಗ ನಮ್ಮ ಇಲ್ಲಿದೆ ಕದ್ರಿ ಗ್ರಾಮಕ್ಕೆ 5 ಮಾಗಣೆ, ಹಾಗೆ ಕಾವೂರು ಗ್ರಾಮಕ್ಕೆ 10 ಮಾಗಣೆ. ಆ ಗ್ರಾಮವನ್ನು ಯಾವ ರೀತಿಯಾಗಿ ಆಡಳಿತ ಮಾಡಬೇಕು ಎಂಬುದನ್ನು ಮಾಡಿಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಅದನ್ನು ಇಡೀ ಭಾರತ ಆರ್ಯವರ್ತ ಅಂತ ಹೇಳ್ತೇವೆ, ಆ ದೇಶವನ್ನು ಸರಿ ಮಾಡೋದಕ್ಕೋಸ್ಕರ ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಆ ಮುಖ್ಯ ವಿಚಾರಗಳನ್ನು ನಾವು ಮರೆತು ಬಿಟ್ಟು ನಾವು ಏನೇನೋ ಮಾಡ್ತಾ ಇದ್ದೇವೆ, ಅದು ನಮ್ಮ ದೌರ್ಭಾಗ್ಯ. ಆಚಾರ್ಯರೇ, ಈ ಶಿವರಾತ್ರಿಯ ಮಹಾ ದಿನದಲ್ಲಿ ನೀವು ಭಕ್ತರಿಗೆ ಅಥವಾ ನಮ್ಮ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡಲಿಕ್ಕೆ ಇಷ್ಟ ಮಾಡ್ತೀರಿ? ಓಂ ಭೂರ್ಭುವಸ್ವಃ ತಸ್ಸ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಶ್ವರನನ್ನು ನಾವು ಸ್ತುತಿಸುವಾಗ ಓಂಕಾರ ಬಿಂದು ಸಂಯುಕ್ತಂ ನಿತ್ಯ ಧ್ಯಾಯಂತಿ ಯೋಗೀನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಶಿವಂ ಶಾಂತಂ ಗಣ ಅಂತಂ ಅಂತ ಹೇಳಿಕೊಂಡು ಈ ರೀತಿಯಾಗಿ ಈಶ್ವರನ ಸ್ತುತಿಯನ್ನು ನಾವು ಮಾಡ್ತೇವೆ. ಹಾಗೆ ಈಶ್ವರನ ಸ್ತುತಿಯನ್ನು ಮಾಡುವ ಮೂಲಕ ನಾವು ನಮ್ಮ ದೇಹದ ಒಳಗೆ ಸಂಧ್ಯಾ ವಂದನೆ ಮಾಡುವ ಮೂಲಕ ಅಂತರಾತ್ಮದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡುವಂಥ ಕೆಲಸವನ್ನು ದಿನ ನಾವು ಮಾಡ್ತಾ ಹೋದರೆ, ನಾವು ಗಾಯತ್ರಿ ಮಂತ್ರ ಮೂಲಕ ನಮ್ಮ ಆತ್ಮವನ್ನು ಜಾಗೃತ ಮಾಡಿಕೊಳ್ಳುವುದಕ್ಕೆ ಈ ಈಶ್ವರ ಹೇಗೆ ಮಾಡ್ತಾನೆ ಎಂಬುದನ್ನು ನಾವು ನಮ್ಮ ಸಂಧ್ಯಾ ವಂದನೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಆ ಪರಮಾತ್ಮನ ದೇಹದ ಒಳಗೆ ಹೇಗೆ ಸಾಕ್ಷಾತ್ಕಾರ ಮಾಡುವುದು ಎಂಬುದನ್ನು ಸಂಧ್ಯಾ ವಂದನೆಯ ಅಖೇರಿಯಲ್ಲಿ ನಾವು ಹೇಳ್ತೇವೆ. ಏ ಈಶ್ವರ ದಯಾನಿದೆ ಭವತ್ ಕೃಪಾಯಾನೇನ ಜಪ ಉಪಾಸನಾದಿ ಕರ್ಮಣ ಧರ್ಮ ಅರ್ಥ ಕಾಮ ಮೋಕ್ಷಾನಾಂ ಸದ್ಯ ಸಿದ್ಧಿರ್ಭವಿನ್ನಃ. ದೇಹದಲ್ಲಿರುವಂತಹ ಪರಮಾತ್ಮನ ಆತ್ಮ ಎನ್ನುವಂತಹ ಶಕ್ತಿಯನ್ನು ಪ್ರತಿಯೊಬ್ಬರು, ಅವರು ಹೇಳಬಾರದು ಇವರು ಹೇಳಬಾರದು ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಆತ್ಮ ಇದೆ. ಹೆಂಗಸರಿಗೂ ಆತ್ಮ ಇದೆ, ಶೂದ್ರರಿಗೂ ಆತ್ಮ ಇದೆ, ಎಲ್ರಿಗೂ ಆತ್ಮ ಇದೆ. ಆತ್ಮ ಜಾಗೃತೆಯನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದೆ ಹೋದಾಗ ನಾವು ಅಕಾಲ ಮರಣದಿಂದ ಹಲವಾರು ರೋಗಗಳಿಂದ ಕೂಡ ನಾವು ನಿವಾರಣೆಯಾಗಿ ಒಳ್ಳೆ ರೀತಿ ಬದುಕುವುದಕ್ಕೆ ಸಾಧ್ಯವಾಗ್ತದೆ. ಈ ವ್ರತಗಳನ್ನು ನಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಉಪಯೋಗಿಸಿಕೊಂಡು ನಾವು ಹಲವಾರು ವ್ರತಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಆ ರೀತಿಯಾಗಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿಯನ್ನು ಕೊಟ್ಟು, ಒಳ್ಳೆ ರೀತಿಯಾಗಿ ಭಕ್ತಿ ಭಾವನೆಯನ್ನು ಕೊಟ್ಟು ತನ್ನ ಆತ್ಮವನ್ನು ಸಾಕ್ಷಾತ್ಕಾರ ಮಾಡುವಂತಹ ಈ ಧರ್ಮದ ಗುಣಗಳನ್ನು ಕೊಡಲಿ ಅಂತ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಇಷ್ಟೊತ್ತು ನಮಗೆ ಮಹಾಶಿವರಾತ್ರಿಯ ಮಹತ್ವ, ಓಂಕಾರದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಆಚಾರ್ಯರಾದ ಲೋಕಾನಂದ ಆರ್ಯರವರಿಗೆ ಆತ್ಮೀಯವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠ ನಮೋಸ್ತುತೆ. ಮಹಾಶಿವರಾತ್ರಿಯ ಈ ಶುಭ ದಿನ ತಮಗೆಲ್ಲರಿಗೂ ಶುಭವಾಗಲಿ. ಆ ಈಶ್ವರ ದೇವರ, ಶಿವದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಸ್ಪಂದನ ವಾಹಿನಿಯ ಓಂಕಾರನಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ತೆ.